ದೇವರಾಧನೆ ಯಾವ ದೃಷ್ಟಿಕೋನ? ಯಾಕಂದರೆ ನಿಮ್ಮ ಮನೆಯಲ್ಲಿ ಪಂಜುರ್ಲಿದ್ದು ಹೌದು ಹೌದು ಹೌದು. ಅದು ಯಾವ ರೀತಿ ಅಲ್ಲಿ ಇದು ನಮ್ಮ ಇಲ್ಲಿ ಕೂಡ ಇದೇ ರೀತಿ ನಂಬಿಕೆ ಇದೆ. ಆದರೆ ಯಾವತ್ತೂ ಕೂಡ ದೈವಗಳು ಭೂತಗಳು ಅಥವಾ ನಮ್ಮ ನಂಬಿಕೆಗಳು ಅಧರ್ಮಕ್ಕೆ ಬೆಂಬಲ ಕೊಡೋದಿಲ್ಲ ಅನ್ನುವಂಥ ಇದರಲ್ಲಿ ಬರುವಂಥ ಸಂದೇಶ. ಯಾವತ್ತೂ ಕೂಡ ನಮ್ಮ ಸಮಾಜದಲ್ಲಿ ಸ್ವಾರ್ಥಿಗಳಿರ್ತಾರೆ. ಮತ್ತು ಭೂಮಿ ಮತ್ತು ಹೇಳ್ತಾರಲ್ಲ, ಹಣ, ಭೂಮಿ ಮತ್ತು ಸಂಪತ್ತು, ಮಾನಿನಿ, ಮೂರರ ಬಗ್ಗೆ ನಾನಾ ರೀತಿಯಿಂದ ಅದನ್ನು ವಶೀಕರಣಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಈ ದೈವಗಳು ಸತ್ಯ ಮತ್ತು ಧರ್ಮವನ್ನು ಹೊರತುಪಡಿಸಿ ಯಾವುದಕ್ಕೂ ಬೆಂಬಲ ಕೊಡೋದಿಲ್ಲ ಅಂತ ಅದನ್ನು ಮತ್ತೆ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಬಹುಶಃ ಇದು ಒಳ್ಳೆಯ ಸಂದೇಶ ಅಂತ ನಾನು ತಿಳಿತೇನೆ. ಈಗ ನಿನ್ನೆ ಚಲನಚಿತ್ರ ನಟ ಚೇತನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಏನಂತ ಹೇಳಿದ್ರೆ, ಈ ದೈವಾರಾಧನೆ ಇದು ಹಿಂದೂ ಧರ್ಮದ ಭಾಗ ಅಲ್ಲ, ಇದು ಆಚರಣೆ ಅಲ್ಲ ಅಂತ. ಧರ್ಮದ ಭಾಗ ಹೋದಲ್ಲೂ ನನಗೆ ಗೊತ್ತಿಲ್ಲ. ಆದರೆ ಇದು ನಮ್ಮಲ್ಲಿ ವ್ಯಾಪಕವಾಗಿ 2 ಜಿಲ್ಲೆಯಲ್ಲಿ ಇರ್ತಕ್ಕ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಸ್ವಭಾವವನ್ನು ಅರಿಯದೆ ಮಾತಾಡಿದರೆ ಅದು ಬೇರೆ ಆಗುತ್ತೆ. ಈಗ ಧರ್ಮ ಅನ್ನುವಂಥದ್ದು ಅದರ ಮೂಲವನ್ನು ಹುಡುಕ್ತಾ ಹೋದರೆ ಎಲ್ಲಿಯೂ ಸಿಗೋದಿಲ್ಲ. ಆದರೆ ನಮ್ಮ ನಂಬಿಕೆ, ಆಚರಣೆ, ನಡವಳಿಕೆಗಳು ಸ್ವಾಭಾವಿಕವಾಗಿ ನಮ್ಮಲ್ಲಿ ಬೆಳೆದು ಬಂದವು. ಇದನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರು ಹಿಂದೂ ಧರ್ಮದ ಯಾವ ಸೂಕ್ಷ್ಮತೆ ಹೋಗಿ ತಿಳಿಯಿದರೆ ನನಗೆ ಗೊತ್ತಿಲ್ಲ. ನಮ್ಮ 2 ಜಿಲ್ಲೆಯಲ್ಲಿ ವ್ಯಾಪಕವಾಗಿರುವಂಥ ನಂಬಿಕೆ ಇದು ಸತ್ಯ. ನಾವು ಇವತ್ತು ಕೂಡ ದೈವಾರಾಧನೆ ಮಾಡ್ತೇವೆ, ದೈವಗಳ ನುಡಿಗೆ ಗೌರವ ಕೊಡ್ತೇವೆ. ದೈವ ಮೈ ಮೇಲೆ ಬಂದಾಗ ಆ ಮಾತಿಗೆ ನಾವು ಗೌರವ ಕೊಡ್ತೇವೆ. ಇದು ಧರ್ಮಕ್ಕೆ ಸೂಕ್ಷ್ಮ ವಿಮರ್ಶೆ ಮಾಡ್ಕೊಂಡು ಹೋಗೋ ಅಗತ್ಯವೇ ಇಲ್ಲ ಅಂತ ಕಾಣಿಸ್ತದೆ. ಥ್ಯಾಂಕ್ ಯು.